ಹಲೋ ಸಲಾಮ್ ಅಲೈಕುಂ ಸತ್ ಶ್ರೀ ಅಕಾಲ್ ದೇವರು ದಿಸ್ಮಕ್ತ ನಮಸ್ಕಾರ ಮಾತ್ರೆಗಳ ನಮಸ್ಕಾರ ಎಲ್ಲರಿಗೂ ಯಾರೆಲ್ಲ ಈ ಚಾನಲ್ ಕೆನಡಾ ನೋಡ್ತಾ ಇದ್ದಾರೆ ನಿಮ್ಮೆಲ್ಲರಿಗೂ ಸಂತೋಷನ ದೊಡ್ಡ ನಮಸ್ಕಾರ. ಈ ವಿಡಿಯೋ ಇವತ್ತು ಏನು ಸ್ಪೆಷಲ್ ಇದೆ? ಸ್ಪೆಷಲ್ ಏನಿಲ್ಲ. ಆಕ್ಚುಲಿ ತುಂಬಾ ಜನ ಕೇಳಿದ್ರು, ನೀವು ಯೂಟ್ಯೂಬ್ ಎಲ್ಲ ಮಾಡ್ತೀರಿ, ವಿಡಿಯೋಸ್ ಮಾಡ್ತೀರಿ, ಯೂಟ್ಯೂಬ್ ಎಲ್ಲ ರೀಲ್ಸ್ ಎಲ್ಲ ಮಾಡ್ತೀರಿ, ನೀವು ಯಾರು, ನೀವು ಎಲ್ಲಿ, ಅವರು ಊರಿನಲ್ಲಿ ಎಲ್ಲಿ ಎಲ್ಲ ಕೆಲವು ಜನ ಕೇಳ್ತಾ ಇದ್ರು. ಸೊ ಅದಕ್ಕೆ ನಾನು ಎಣಿಸಿದೆ, ಒಂದು ನನ್ನ ಇಂಟ್ರೊಡಕ್ಷನ್ ಮಾಡ್ಬೇಕಲ್ಲ ಎಲ್ಲ ವ್ಯೂವರ್ಸ್ಗೆ ಆಗಲಿ ನನ್ನ ಫಾಲೋವರ್ಸ್ಗೆ ಆಗಲಿ. ಅದಕ್ಕೆ ಹೇಳಿದೆ ಲೆಟ್ಸ್ ಡೂ ಒಂದು ವಿಡಿಯೋ ಸಣ್ಣ ವಿಡಿಯೋ ಮಾಡುವ, ಮತ್ತೆ ನನ್ನ ಬಗ್ಗೆ ನಿಮಗೆ ಸ್ವಲ್ಪ ಹೇಳುವ ಅಂತ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಸೊ ಎಲ್ಲರೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿ. ನಿಮ್ಗೆ ಗೊತ್ತಿದೆ ಕೆನಡಾ ಅಂತ ಸಿಂಪಲ್ ವರ್ಡ್ ಅಲ್ಲಿ ಅದರ ಹೆಸರಿದೆ. ಕೆನಡಾವೂ ಇದೆ, ಈ ಎರಡು ಕೂಡ ಇದೆ. ಸ್ಟಾರ್ಟ್ ಮಾಡುವ ನನ್ನ ಜರ್ನಿ. ಕೆಲವರಿಗೆ ಗೊತ್ತುಂಟು, ಜಾಸ್ತಿಯಾಗಿ ಫಾಲೋವರ್ಸ್ಗೆ, ಕೆಲವರು ಹೊಸಬರು ಇದ್ದಾರೆ, ಕೆಲವರು. ಅದಕ್ಕಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೇನೆ. ನನ್ನ ಹೆಸರು ಸಂತೋಷ್ ಡಿಸೋಜಾ ಅಂತ, ಫುಲ್ ನೇಮ್. ಮತ್ತೆ ನಾನು ಊರಿನಲ್ಲಿ ನಮ್ಗೆ ಆಕ್ಚುಲಿ ನಾನು ಉಡುಪಿ ಸೈಡ್ಗೆ ಸ್ವಲ್ಪ ಹತ್ರ, ಯಾಕಂದ್ರೆ ನನ್ನ ಮನೆ ಆಕ್ಚುಲಿ ಬಾರ್ನ್ ಪ್ಲೇಸ್ ಇದೆ. ನೀವು ಮಂಗಳೂರು ಉಡುಪಿ ಹೈವೇ ಗೊತ್ತಿದೆ ನಿಮಗೆ, ಪಡುಬಿದ್ರಿ ಅಂತ ಒಂದು ಸ್ಥಳ ಸಿಗುತ್ತೆ. ಪಡುಬಿದ್ರಿಯಿಂದ ಒಳಗೆ ಕಾರ್ಕಳ ರೋಡ್ ಹೋಗುತ್ತೆ. ಅಲ್ಲಿಂದ ಒಂದು ಅರೌಂಡ್ ಒಂದು 4-5 ಕಿಲೋಮೀಟರ್ ಒಳಗೆ ಹೋದ್ರೆ ಕೆಲವು ಸಣ್ಣ ಸಣ್ಣ ಊರು ಸಿಗುತ್ತೆ. ಅಲ್ಲಿ ಒಂದು ಊರಿದೆ, ಅದರ ಹೆಸರು ಸಾಂತೂರ್ ಕೊಪ್ಪಳ ಅಂತ. ಈ ಉತ್ತರ ಕನ್ನಡದಾಗೆ ಹೆಸರು ಅದು. ಸೊ ಅಲ್ಲಿ ನಾನು ಹುಟ್ಟಿದ್ದು. ನಮ್ದು ಆಕ್ಚುಲಿ ಕೊಂಕಣಿಯಲ್ಲಿ ನಮಗೆ ನಮ್ಮ ಡೆಸ್ಟಿನೇಷನ್ ಹೆಸರು ಇದೆ ಮುಖಮಾರ್ ಅಂತ. ಸೊ ಅಲ್ಲಿ ನಂದು ಬರ್ತ್ ಆಗುತ್ತೆ. ಸೊ ಅಲ್ಲಿ ಅದೇ ನಂದು ಹುಟ್ಟಿದ ಊರು, ನನ್ನ ಹಳ್ಳಿ. ಸೊ ಪ್ರೀತಿ ಹಳ್ಳಿ ಹೇಳ್ಬೋದು. ನಾವು ಫ್ಯಾಮಿಲಿಯಲ್ಲಿ ನಾವು 7 ಜನ ಅಣ್ಣ ತಮ್ಮಂದಿರು, 6 ಜನ ಇದ್ದಾರೆ, ಒಬ್ರು ತಿರೋಗಿದ್ದಾರೆ ಆಗ್ಬೋದು. ಅಮ್ಮ ಎಷ್ಟು ಕಷ್ಟದಿಂದ ಸಾಕಿದ್ದಾರೆ ಅಂತ, ಅವ್ರದೆಲ್ಲ ಬ್ಲೆಸ್ಸಿಂಗ್ ಇದೆ. ಸೊ ಅವರು ಇವತ್ತು ನಮ್ಮೊಟ್ಟಿಗೆ ಇಲ್ಲ, ಹಾಗಾದ್ರೂ ಮೇಲೆ ಇದ್ದಾರೆ, ಅವ್ರ ಬ್ಲೆಸ್ಸಿಂಗ್ ಎಲ್ಲ ಮಾಡ್ತಾರೆ, ಡೆಫಿನೆಟ್ಲಿ ಎಸ್. ಸೊ ಅದೇ ಇರಲಿ, ಅದೆಲ್ಲ ಆಯ್ತು. ನನ್ನ ಫ್ಯಾಮಿಲಿ ಬಗ್ಗೆ ಸ್ವಲ್ಪ ಶಾರ್ಟ್. ಮತ್ತೆ ನನ್ನ ಕಾಲೇಜ್ ಸ್ಕೂಲ್ ನಂದು ಬೆಲ್ಮಣ್ ಜೂನಿಯರ್ ಸ್ಕೂಲ್ ಇದೆ. ಎಲಿಮೆಂಟರಿ ಗ್ರೇಡ್ 1 ಇಂದ 12th ವರೆಗೆ ನಮಗೆ ಬೆಲ್ಮಣ್ಣಲ್ಲೇ ಸ್ಕೂಲ್ ಇದೆ, ಸೆಂಟ್ ಜೋಸೆಫ್ ಸ್ಕೂಲು. ನಮ್ಮ ತುಂಬಾ ಜನ ವ್ಯೂವರ್ಸ್, ನಮ್ಮ ಫ್ರೆಂಡ್ಸ್ ಇದ್ದಾರೆ. ಸ್ಕೂಲ್ ಆಗುತ್ತೆ. ಮತ್ತೆ ಕಾಲೇಜ್ PUC ಅಲ್ಲಿ ಕಾಲೇಜಿಗೆ ನಿಮ್ಗೆ ನಿಟ್ಟೆ ಹೋಗ್ಬೇಕು, ಇಲ್ಲದ್ರೆ ಸೆಂಟ್ ಮೇರಿಸ್ ಪಾಂಪೆ ಹೋಗ್ಬೇಕು. ಸೊ ನಾನು ಸೆಂಟ್ ಮೇರಿಸ್ ಕಾಲೇಜ್ ಶಿರುವಕ್ಕೆ ಹೋದೆ. PUC ಆಯ್ತು, ಕಾಲೇಜ್ ಆಯ್ತು. ಮತ್ತೆ ಕಾಲೇಜ್ ಆದ್ಮೇಲೆ ನಿಮ್ಗೆ ಗೊತ್ತಿರುತ್ತೆ ಏನು, ಆಕ್ಚುಲಿ ಡಿಗ್ರಿ ಮಾಡೋದಂದ್ರೆ ಒಂದು ದೊಡ್ಡ ಕೆಲಸ ನಮ್ಗೆ. ಆಗ ಪ್ರೊಫೆಷನ್ ಏನ್ ಮಾಡೋದು, ನೆಕ್ಸ್ಟ್ ಏನ್ ಮಾಡೋದು ಅಂತ ಯಾರು ಎಣಿಸುದಿಲ್ಲ, ಅಷ್ಟು ಆಗ್ತದೆ ಹೋಗುವ ಅಂತ. ಬಟ್ ಕಾಲೇಜ್ ಆದ್ಮೇಲೆ ನಾನು ಬ್ಯಾಂಗ್ಳೂರಿಗೆ ಹೋದೆ. ಬ್ಯಾಂಗ್ಳೂರಿಗೆ ನಮ್ಮ ಫ್ರೆಂಡ್ ಇದ್ರು, ಅಲ್ಲಿ ಹೋಗಿದೆ. ಅವರೊಟ್ಟಿಗೆ ಲೈಫ್ ಸ್ಟೈಲ್ ಚೇಂಜ್ ಆಯ್ತು. ಬೆಂಗಳೂರಲ್ಲಿ ಸ್ವಲ್ಪ ಬಿಸಿ ಲೈಫ್, ಸ್ವಲ್ಪ ಹಳ್ಳಿಯಿಂದ ನಾವು ಸಿಟಿಗೆ ಹೋಗುದು ಈಗ. ಸೊ ಬಿಗಿನಿಂಗ್ 90s ಮಾತಾಡೋದು ನಾನು. ಸೊ ಬೆಂಗಳೂರಲ್ಲಿ ಲೈಫ್ ಒಳ್ಳೆದಿತ್ತು, ವೆರಿ ಟಫ್, ತುಂಬಾ ಕಷ್ಟ ಇದೆ. ಆ ಕಾಲದಲ್ಲಿ ತುಂಬಾ ಕಷ್ಟ ಇತ್ತು ಕೆಲಸ ಎಲ್ಲ ಹುಡುಕುವುದಂದ್ರೆ ಎಲ್ಲ. ಸೊ ಕೆಲಸ ಸಿಕ್ಕಿದ್ದು ನನಗೆ ಬ್ರಿಗೇಡ್ ರೋಡ್, MG ರೋಡ್ ಹತ್ರ ಕೆಲಸ ಮಾಡ್ತಿದ್ದೆ. ಅಲ್ಸೂರಲ್ಲಿ ಸ್ಟೇ ಮಾಡ್ತಾ ಇದ್ದೆ. ಸೊ ಈ ಬೆಂಗಳೂರು ನಮಗೆ ತುಂಬಾ ಹತ್ರ, ಯಾಕಂದ್ರೆ ನಮ್ಮ ಫ್ರೆಂಡ್ಸ್ ಇದ್ದಾರೆ. ಆ ಊರು ಒಂದು ಒಳ್ಳೇದು. ಬೆಂಗಳೂರು ನಮ್ಮ ಟೈಮ್ನವರಿಗೆ ತುಂಬಾ ಜನರಿಗೆ ಒಂದು ಮಾರ್ಗದರ್ಶನ ಕೊಟ್ಟ ಊರು ಬೆಂಗಳೂರು. ಯಾವಾಗಲೂ ನನಗೆ ರೆಸ್ಪೆಕ್ಟ್ ಇದೆ ಬೆಂಗಳೂರಿಗೆ. ಸೊ ಬೆಂಗಳೂರು ಆಯ್ತು, ಒಂದು 2 ವರ್ಷ ಕೆಲಸ ಮಾಡಿದೆ. ಮತ್ತೆ ಒಂದೇ ಆಸೆ ಇರೋದು, ಎಲ್ಲಿಯಾದ್ರೂ ಹೋಗ್ಬೇಕು, ಫಾರಿನ್, ಗಲ್ಫ್. ಆಗ ಸಿಕ್ಕಾಪಟ್ಟೆ ಜನರೆಲ್ಲ ಓಡುದೆ. ಅವನಿಂದ ಅಣ್ಣ ಇದ್ದಾರೆ, ನನ್ನ ಮಾಮ ಇದ್ದಾರೆ, ಹಾಗೆ ಅಂತ ಎಲ್ಲ. ನಮಗೂ ಆಸೆ, ಒಂದು ದಿವಸ ನಾವೊಂದು ಗಲ್ಫಿಗೆ ಹೋಗ್ಬೇಕು, ಒಂದು ಒಳ್ಳೆ ಕಂಪನಿಯಲ್ಲಿ ಕೆಲಸ ಮಾಡ್ಬೇಕಂತ ಎಲ್ಲರಿಗೂ ಆಸೆ ಇರುತ್ತೆ, ನನಗೂ ಇತ್ತು. ಸೊ ಏನ್ ಮಾಡೋದು, ಟ್ರೈ ಮಾಡ್ತಿದ್ದೆ. ನಮ್ಮ ಅಣ್ಣ ಆ ಟೈಮಲ್ಲಿ ದುಬೈಯಲ್ಲಿ ಇದ್ರು. ಸೊ ಅವರು ನನಗೆ ಹೆಲ್ಪ್ ಮಾಡಿದ್ರು, ಟ್ರೈ ಮಾಡಿದ್ರು. ನಾನು ದುಬೈ ಮುಟ್ಟಿದೆ ಹೇಗಾದ್ರು. ದುಬೈಯಲ್ಲಿ ಹೋಗೋದಂದ್ರೆ ಒಂದು 90s ಅಲ್ಲಿ ನಿಮ್ಗೆ ಗೊತ್ತಿದೆ, ತುಂಬಾ ಜನ ಇದ್ದಾರೆ. ಒಂದು ಎಕ್ಸೈಟ್ಮೆಂಟೇ ಬೇರೆ, ಮತ್ತೆ ಹೆದರಿಕೆ ಬೇರೆ. ಏನು ಗೊತ್ತಿಲ್ಲ, ಎಷ್ಟು ಎಕ್ಸ್ಪೀರಿಯನ್ಸ್, ಏನೆಲ್ಲ ಕೆಲಸ ಮಾಡಬೇಕು, ಏನು ಐಡಿಯಾ ಇಲ್ಲ. ಹೋಗುದು, ಬ್ಯಾಗ್ ಎಲ್ಲ ಇಟ್ಕೊಂಡು ಹೋದೆವು. ಸೊ ದುಬೈ ಆಯ್ತು. ದುಬೈಯಲ್ಲಿ ಆಕ್ಚುಲಿ 90s, 98, 99 ಅಲ್ಲಿ ಹೋದೆ ನಾನು. ಸೊ ಹೋದಾಗ ತುಂಬಾ ಕಷ್ಟ ಆಯ್ತು. ಆದ್ರೆ ಕಷ್ಟ ಇಲ್ಲದೆ ಏನು ಸಿಗಲ್ಲ, ನಿಮ್ಗೆ ಗೊತ್ತಿದೆ. ಎಲ್ಲರದ್ದು ಸೇಮ್ ಸ್ಟೋರಿ ಇರ್ಬೋದು, ತುಂಬಾ ಜನರದ್ದು ಇದೆ. ಒಂದು 10-12 ವರ್ಷ ಕೆಲಸ ಮಾಡಿದೆ ದುಬೈಯಲ್ಲಿ. ಬಿಗಿನಿಂಗ್ ಅಲ್ಲಿ ಸ್ವಲ್ಪ ಕಷ್ಟ ಆಯ್ತು, ಮತ್ತೆ ಒಳ್ಳೊಳ್ಳೆ ಸ್ವಲ್ಪ ಫೆಸಿಲಿಟಿ ಸಿಗ್ಲಿಕ್ಕೆ ಸ್ಟಾರ್ಟ್ ಆಯ್ತು, ಮತ್ತೆ ಒಳ್ಳೆ ಕೆಲಸ ಸಿಗ್ಲಿಕ್ಕೆ ಸಾಕಾಯ್ತು. ಒಂದೇ ಕಂಪನಿಯಲ್ಲಿ ಒಂದು 10 ವರ್ಷ, ಲಾಸ್ಟ್ ಒಂದು ಶಿಪ್ಪಿಂಗ್ ಕಂಪನಿಯಲ್ಲಿ 10 ವರ್ಷ ಕೆಲಸ ಮಾಡಿದೆ. ಸೊ ಇಟ್ಸ್ ಅ ಗುಡ್ ಕಂಪನಿ. ಸೊ ಅದಾಯ್ತು. ದುಬೈಯಲ್ಲಿ ಇರುವಾಗಲೇ ಆಗ ನಮ್ಗೆ ಒಂದು ಏಜ್ ಇರುತ್ತೆ, ಏನು ನೆಕ್ಸ್ಟ್ ಏನು ಮದುವೆ ಆಗ್ಬೇಕು ಅಂತ ಒಂದು ಕನಸು ಇರ್ತದಲ್ಲ ಯಾರಿಗೂ. ಸೊ ನನಗೂ ಕನಸು, ಒಂದು ಮದುವೆ ಆಗ್ಬೇಕಪ್ಪ, ಒಂದು ಟೈಮಲ್ಲಿ ಆಗ್ಬೇಕಂತ, ಮತ್ತೆ ನೋಡುವ ಅಂತ. ಸೊ ಮದುವೆ ಆಯ್ತು. ಇಟ್ ವಾಸ್ ಗುಡ್ ಲೈಫ್ ದೇರ್ ಇನ್ ದುಬೈ. ಯಾವಾಗಲೂ ನಾವು ರೆಸ್ಪೆಕ್ಟ್ ಇದೆ, ಯಾಕಂದ್ರೆ ಅದೊಂದು ಊರಿಗೆ ಯಾವಾಗಲೂ ನಾನು ರೆಸ್ಪೆಕ್ಟ್ ಕೊಡ್ತೇನೆ. ಯಾಕಂದ್ರೆ ನಮ್ಗೆ ಆ ಟೈಮಲ್ಲಿ, ಈಗ ನಾನು ಕೆನಡಾದಲ್ಲಿ ಇರ್ಬೋದು, ಹಾಗಾದ್ರೆ ಆ ಟೈಮಲ್ಲಿ ನಮಗೆ ಊಟ ಕೊಟ್ಟ ಕಂಟ್ರಿ ಅಂದ್ರೆ ಅದೇ ದುಬೈ. ಸೊ ಅದಕ್ಕೆ ಯಾವಾಗಲೂ ನಮ್ದು ರೆಸ್ಪೆಕ್ಟ್ ಇದೆ. ದುಬೈ ಆಯ್ತು. 2012 ಅಲ್ಲಿ ನಾನು ಎಣಿಸಿದೆ, ಯಾಕೆ ನಾವೊಂದು ಬೇರೆ ಕಂಟ್ರಿಗೆ ಒಂದು ಅಪ್ಲೈ ಮಾಡಿ ಹೋಗ್ಬಾರ್ದು. ಸೊ ಅಂತ ಎಣಿಸ್ತಾ ಇದ್ದೆ, ಎಲ್ಲಿ ಹೋಗ್ಬೇಕು. ನಮ್ಮ ವೈಫ್ ಮತ್ತೆ ನಾನು ಏಜೆನ್ಸಿ ಇಟ್ಕೊಂಡು ಒಂದು ದುಬೈಯಲ್ಲಿ ಕೆನಡಾ ಅಪ್ಲೈ ಮಾಡಿದೆವು. ಅದು ಮೊದಲು US ಅಪ್ಲೈ ಮಾಡಿದೆ, ಮತ್ತೆ ಕೆನಡಾಗೆ ಅಪ್ಲೈ ಮಾಡಿದೆವು. ಸೊ ಕೆನಡಾದ್ದು ಒಂದು ಕಾಲ್ ಬಂತು, ಅವರದೆಲ್ಲ ಫಾರ್ಮಾಲಿಟಿ ಎಲ್ಲ ಆಗ ಈಸಿಲಿ, ಅಂದ್ರೆ 1 ವರ್ಷದೊಳಗೆ ನಮಗೆ PR ಗೆ ಅಪ್ಲೈ ಮಾಡಿದ್ದು. ಸೊ PR ಅಲ್ಲಿ ನಾವು
ಕೆನಡಾಕ್ಕೆ ಅಪ್ಲೈ ಮಾಡುವಾಗ ಎಲ್ಲ ಪ್ರಾಸೆಸ್ ಒಂದು 1 year ಅಲ್ಲಿ ಪ್ರಾಸೆಸ್ ಆಯ್ತು ಎಲ್ಲ. ಈಗ ಇನ್ನೊಂದು ಕಂಟ್ರಿ ಕೆನಡಾ ಹೋಗುವ ಅಂತ ಕೇಳಿದ್ದೆ. ಕೆನಡಾದ ಬಗ್ಗೆ ಏನೂ ಐಡಿಯಾ ಇಲ್ಲ, ಯಾರು ಫ್ರೆಂಡ್ಸ್ ಇಲ್ಲ, ಫ್ಯಾಮಿಲೀಸ್ ಯಾರಿಲ್ಲ. ನೋಡುವಪ್ಪ ಕಷ್ಟ ಎಲ್ಲಿ ಇದ್ರೂ ಇದೆ, ದುಬೈಲಿ ಇದೆ, ಅಲ್ಲಿ ಇದ್ರೆ ಹೋಗುವ ನೋಡುವ ಹೇಗಾಗುತ್ತೆ ಅಂತ. 2012 ನಾನು ಫಸ್ಟ್ ಟೈಮ್ ಕೆನಡಾ ಕೇಳಿದದು. 2015 ನಮಗೆ ಒಂದು ಗುಡ್ ನ್ಯೂಸ್ ಬಂತು. ನನ್ನ ಮಗಳು ರಿಯಾನಾ ಸೇಜ್ ಡಿಸೋಜಾ ಅಂತ 2015 ಅವಳ ಬರ್ತ್ ಆಗುತ್ತೆ. ಒಂದು ಮನೆಯಲ್ಲಿ ಒಂದು ಖುಷಿಯೇ ಬೇರೆ, ಒಂದು ಲೈಫೇ ಚೇಂಜ್ ಆಗುತ್ತೆ, ಡಿಫ್ರೆಂಟ್ ಡೈರೆಕ್ಷನ್ಗೆ ಹೋಗುತ್ತೆ. ಸೊ ನಮ್ಮ ಒಂದು ಆಶಯ ದೇವರು ಅದೊಂದು ಸಫಲ ಮಾಡಿದ್ರು. ಸೊ ಇಟ್ ವಾಸ್ ಅ ಗುಡ್ ಚೇಂಜ್ ನಮಗೆ. ಮತ್ತೆ ಗೊತ್ತಿದೆ ಅಲ್ಲ, ಮಕ್ಕಳು ಇದ್ಮೇಲೆ ಮತ್ತೆ ಲೈಫ್ ಬೇರೆ ಆಗುತ್ತೆ. ಸೊ ಅಲ್ಲಿ ಒಂದು ಪಾಸ್ ಕೊಡ್ತೀನಿ, ಯಾಕಂದ್ರೆ ನಾನು ಕೆಲವು ಬೇರೆ ವಿಷಯ ಬಗ್ಗೆ ನಿಮ್ಗೆ ಹೇಳಬೇಕು, ಟ್ಯಾಲೆಂಟ್ ಬಗ್ಗೆ ಹೇಳ್ಬೇಕಂತ ಇದರಲ್ಲಿ ಸ್ವಲ್ಪ ಆ್ಯಡ್ ಮಾಡ್ತೀನಿ. ಸೊ ನನಗೆ ಯಾವ್ದು ಇಷ್ಟ, ಏನೋ ಇಷ್ಟ ಅಂದ್ರೆ ನನಗೆ ಆಕ್ಟಿಂಗ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ನಾನು ಆಕ್ಟ್ ಮಾಡೋದಂದ್ರೆ ನಮ್ಮ ತುಂಬಾ ಫ್ರೆಂಡ್ಸ್ ಇದ್ದಾರೆ, ನಮ್ಮ ತುಂಬಾ ಸೀನಿಯರ್ಸ್ ಇದ್ದಾರೆ, ನಮಗೆ ಮೋಟಿವೇಶನ್ ಮಾಡಿದವರು ತುಂಬಾ ಜನ ಇದ್ದಾರೆ. ದುಬೈಯಲ್ಲಿ ಇರುವಾಗ ಆಗಲಿ ಊರ್ಲ ನನಗೆ ನೆನಪಿದೆ, ನಾನು ಫಸ್ಟ್ ನಂದು ಆಕ್ಟ್ ಮಾಡಿದ್ದು ನಾನು ಗ್ರೇಡ್ 6 ಅಲ್ಲಿ 7 ಅಲ್ಲಿ ಒಂದು ಆಕ್ಟ್ ಮಾಡಿದ್ದೆ ಒಂದು ಊರಲ್ಲಿ. ಒಂದು ಛದ್ಮೇಶ ಸ್ಪರ್ಧೆ ಎಲ್ಲ ಇರುತ್ತೆ. ಆಗ ನಾನು ಒಂದು ಆಕ್ಟ್ ಮಾಡಿದ್ದೆ, 3 persons ಆಕ್ಟ್, ಅಂದ್ರೆ ಒಬ್ಬ ಮನುಷ್ಯ 3 ಆಕ್ಟ್ ಮಾಡೋದು. ಅದರಲ್ಲಿ ಒಂದು ಬಸ್ ಕಂಡಕ್ಟರ್, ಮತ್ತೊಂದು ಮುದುಕಿ, ಮತ್ತೊಂದು ಹುಡುಗಿಯದು. ಈ 3 ಆಕ್ಟಿಂಗ್ ಒಂದೇ ಮನುಷ್ಯ ಮಾಡಿದ್ದೆ. ಡಿಫ್ರೆಂಟ್ ವಾಯ್ಸ್ ಅಲ್ಲಿ ಮಾತಾಡಬೇಕು. ಸೊ ಅದರಲ್ಲಿ ನನಗೆ ಫಸ್ಟ್ ಪ್ಲೇಸ್ ಸಿಕ್ಕಿತ್ತು ಒಂದು 7ನೇ ಕ್ಲಾಸಲ್ಲಿ. ಸೊ ಅದರ ನಂತರ ನನಗೆ ಮೋಟಿವೇಶನ್ ಆಯಿತು. ನನಗೆ ಆಕ್ಟಿಂಗ್ ಸಿಕ್ಕಾಪಟ್ಟೆ ನನಗೆ ಖುಷಿ ಮಾಡೋದಂದ್ರೆ. ನನಗೆ ಸ್ಪೆಷಲಿ ಐ ಲೈಕ್ ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡೋದು, ಮಾತಾಡೋದು ಜನರ ಹತ್ರ, ಅದೆಲ್ಲ ಸಿಕ್ಕಾಪಟ್ಟೆ ನನಗೆ ಇಂಟ್ರೆಸ್ಟ್. ಈ ಚಾನಲ್ ಕೆನಡಾ ಮಾಡಬೇಕಾದ್ರೂ ಅದಕ್ಕೆ ಒಂದು ಸ್ವಲ್ಪ ಕಾರಣ ಇದೆ. ಫ್ಯಾಮಿಲಿ ಬ್ಲೆಸ್ಸಿಂಗ್, ಹಾಗೆ ನನ್ನ ಪೇರೆಂಟ್ಸ್, ಹಾಗೆ ನನ್ನ ಫ್ಯಾಮಿಲಿ, ಸ್ಪೆಷಲಿ ನನ್ನ ವೈಫ್, ಅವರೆಲ್ಲ ಸಪೋರ್ಟ್ ಮಾಡಿ ಈಗ ಇವತ್ತು ಈ ಒಂದು ಚಾನಲ್ ಸ್ಟಾರ್ಟ್ ಮಾಡಿದ್ದೇನೆ, ಕೆನಡಾ ಅಂತ. ಸೊ ಈ ಚಾನಲ್ ಕೆನಡಾ ಹೇಗೆ ಸ್ಟಾರ್ಟ್ ಆಯಿತು, ಇದಕ್ಕೊಂದು ಒಳ್ಳೆ ಜೋಕ್ ಅಂದ್ರೆ ಹೇಳ್ಬೋದು. ನನಗೆ ಲಾಸ್ಟ್ ಇಯರ್ ನಮ್ಮ ಕೋವಿಡ್ ಬಂದ ಮೇಲೆ ಒಂದು 2 ವರ್ಷ, ನಿಮ್ಗೆ ಗೊತ್ತಿದೆ, ಎಲ್ಲ ಬಂದಾಯ್ತು, ಲಾಕ್ಡೌನ್ ಆಯಿತು, ಎಲ್ಲ ಕಡೆ ಒಂದೇ ಸ್ಟೋರಿ, ಎಲ್ಲ ಜನ ಟೆನ್ಷನ್ ಇದ್ದಾರೆ. ನಾನು ಕೂತ್ಕೊಂಡಿದ್ದೆ, ನಾನು ಫೋನ್ ಇಟ್ಕೊಂಡು ಕೂತ್ಕೊಂಡಿದ್ದೆ, ಏನು ಮಾಡೋದಪ್ಪ ಅಂತ. ನಮ್ಮ ವೈಫ್ ಹೇಳಿದ್ರು, ಒಂದು ಕೆಲಸ ಮಾಡುವ, ನಾವು ನಯಾಗ್ರಾ ಫಾಲ್ಸ್ ಹೋಗುವ ಅಂತ ಅವರು ಹೇಳಿದ್ರು. ಆಗ ನನಗೆ ಒಂದು ಇಂಜುರಿ ಆಗಿತ್ತು, ನನ್ನ ಬೆರಳಿಗೆ ಒಂದು ಇನ್ಸಿಡೆಂಟ್ ಆಗಿ ನನಗೆ ಡ್ರೈವ್ ಮಾಡ್ಲಿಕ್ಕೆ ಆಗಲ್ಲ. ಸೊ ನನ್ನ ಕೈಯಲ್ಲಿ ಒಂದು ಸ್ಲಿಂಗ್ ಇತ್ತು, ಫುಲ್ ಡ್ರೈವ್ ಮಾಡೋಕ್ಕಾಗಲ್ಲ. ಒಂದು 3-4 ತಿಂಗಳು ಡ್ರೈವ್ ನಮ್ಮ ವೈಫೇ ಡ್ರೈವ್ ಮಾಡಿ ಎಲ್ಲ ಅವರೇ ಹೆಲ್ಪ್ ಮಾಡ್ತಿದ್ರು. ಸೊ ಏನಾಯ್ತಂದ್ರೆ ಅವ್ರು ಹೇಳಿದ್ರು, ಓಕೆ ನಯಾಗ್ರಾ ಫಾಲ್ಸ್ ಹೋಗುವ ಅಂತ. ನಾನು ಮೊಬೈಲ್ ಇಟ್ಕೊಂಡು ಕೂತ್ಕೊಂಡೆ, ಅವ್ರು ಡ್ರೈವ್ ಮಾಡ್ತಾ ಇದ್ರು. ಅವ್ರು ಡ್ರೈವ್ ಮಾಡೋದು ಕಡಿಮೆ ಆದರೆ ನಾನೇ ಮಾಡ್ತಿದ್ದೆ. ಈಗ ಡ್ರೈವ್ ಮಾಡಲಿಕ್ಕೆ ಆಗಲ್ಲ, ಏನು ಮಾಡೋದು ಅಂತ. ಸೊ ಡ್ರೈವ್ ಮಾಡ್ತಾ ಇರುವಾಗ ನಾನು ಫೋನ್ ಇದ್ದೆ ಅಲ್ಲ ಕೈಯಲ್ಲಿ, ಫೋನ್ ಇಟ್ಕೊಂಡು ಹೀಗೆ ವಿಡಿಯೋ ಒಂದು ಸ್ವಲ್ಪ ನೋಡುವ ಅಂತ ವಿಡಿಯೋ ತೆಗಿತಾ ಇರುವಾಗ ಒಂದು ಸ್ವಲ್ಪ ರೀಲ್ಸ್ ಆಗಿ ಆಯಿತು, ಒಂದು ವಿಡಿಯೋ ಕಂಟಿನ್ಯೂ ಡ್ರೈವಿಂಗ್ ಇರ್ತಾ ಇತ್ತು. ಮನೆಗೆ ಬಂದ್ಬಿಟ್ಟು ಕೂತ್ಕೊಂಡು ಸಾಯಂಕಾಲ ಕೂತ್ಕೊಂಡು ಇಳಿಸ್ತಾ ಇದೆ, ಈ ವಿಡಿಯೋ ಏನು ಮಾಡೋದಪ್ಪ ಇದನ್ನು, ನಾನು ಇಲ್ಲಾಂದ್ರೆ ಡಿಲೀಟ್ ಮಾಡ್ಬೇಕು, ಮೊಬೈಲಲ್ಲಿ ಸ್ಪೇಸ್ ಇಲ್ಲ. ಆಗ ಒಬ್ಬ ನಮ್ಮ ಫ್ರೆಂಡ್ ಫೋನ್ ಮಾಡ್ತಾರೆ ನನಗೆ, ಅಂದ್ರೆ ನಮ್ಮ ವೆರಿ ಕ್ಲೋಸ್ ಫ್ರೆಂಡ್. ಅವರು ಒನ್ ಆಫ್ ದ ಮೂವೀಸ್ ಡೈರೆಕ್ಟರ್, ಮೂವೀಸ್ ಮಾಡಿದ್ದಾರೆ. ಅವರು ಒನ್ ಆಫ್ ದ ಬೆಸ್ಟ್ ಆಕ್ಟರ್ ಹೇಳ್ಬೋದು. ಪ್ರದೀಪ್ ಪಲಾಡ್ಕ ಅಂತ ಅವ್ರ ಹೆಸರು, ಪ್ರದೀಪ್ ಬರ್ಬೋಜಾ. ದುಬೈಲಿದವ್ರಿಗೆ ತುಂಬಾ ಜನ ಗೊತ್ತುಂಟು, ಊರಲ್ಲಿ ಗೊತ್ತುಂಟು ಅವ್ರದ್ದು. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ನನ್ಗೆ ಮಾತಾಡ್ತಾ ಇರುವಾಗ ಹೇಳ್ಬೇಕು, ನಾನು ಹೇಳಿದೆ ಹಿಂದೆ ಆಗಿದೆ, ಮರ ಇನ್ಸಿಡೆಂಟ್ ಆಗಿದೆ, ನಾನು ವಿಡಿಯೋ ತೆಗೆದೆ, ಎಲ್ಲಿದೆ ವಿಡಿಯೋ, ಅಲ್ಲೇ ನಯಾಗ್ರಾ ಫಾಲ್ಸ್ ಹೋದ ವಿಡಿಯೋ ತೆಗೆದೆ, ಎಲ್ಲಿದೆ ವಿಡಿಯೋ, ಅಲ್ಲಿ ನಮ್ಮ ಮೊಬೈಲ್ ಇದೆ, ಒಂದು ಕೆಲಸ ಮಾಡಲ್ಲ, ಅದನ್ನೊಂದು ವಿಡಿಯೋ ಮಾಡು. ಸೊ ವಿಡಿಯೋ ನಾನು ಎಣಿಸಿದೆ, ಒಂದು ಅವ್ನು ಹೇಳಿದ್ದು ನನಗೆ ಮತ್ತೆ ತಲೆಗೆ ಬರ್ತಾ ಇದೆ, ವಿಡಿಯೋ ಮಾಡಪ್ಪ. ನಾನು ಏನು ಮಾಡಿದೆ, ಅದೊಂದು ವಿಡಿಯೋ ರೀಲ್ ಮಾಡಿದೆ. ನೀವು ನೋಡಿ, ನಮ್ಮ ಕೆನಡಾದಲ್ಲಿ ಫಸ್ಟ್ ವಿಡಿಯೋ ನಯಾಗ್ರಾ ಫಾಲ್ಸ್ ವಿಡಿಯೋ ಮಾಡಿದ್ದೇನೆ. ಅದು ಫಸ್ಟ್ ನಂದು ವಿಡಿಯೋ. ಮನುಷ್ಯ ಮೋಟಿವೇಶನ್ ನೋಡಿ, ಒಂದು ಮನುಷ್ಯ ಕೆಲವರು ನಿಮಗೆ ಲೈಫಲ್ಲಿ ಸಿಗುತ್ತಾರೆ, ಒಂದು ಮೋಟಿವೇಶನ್ ಅಂತ ಹೇಳ್ಬೋದು. ಅವರು ಹೀಗೆ ಮಾಡಪ್ಪ, ಹೀಗೆ ಆಗುತ್ತಾ ಅಂತ. ನಮ್ಗೆ ಅದು ಟ್ಯಾಲೆಂಟ್ ಇರ್ಬೋದು, ಅದರ ಒಂದು ಮೋಟಿವೇಶನ್, ಒಂದು ಪುಷ್ ಬೇಕು. ಸೊ ಅವ್ರು ಹೇಳಿದಕ್ಕೆ ನಾನು ಈ ವಿಡಿಯೋ ಮಾಡಿ ಹಾಕಿದೆ. ನಮ್ಮ ವೈಫ್ ಕೇಳಿದೆ, ಅವ್ರು ಹೇಳಿದ್ರು, ಓಕೆ ನಿಮ್ಗೆ ಖುಷಿ ಆಗುತ್ತೆ ಮಾಡಂತ. ಅವರು ಸತ್ಯ ಹೇಳ್ಬೇಕಾದ್ರೆ, ಅವರು ವೈಫ್ ಅವ್ರು ಇಲ್ಲಾಂದ್ರೆ ಇವತ್ತು ನಾನು ಈ ಚಾನಲ್ ಮಾಡ್ಲಿಕ್ಕೂ ಇಲ್ಲ, ಇಷ್ಟೊಂದು ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಮಾಡ್ಲಿಕ್ಕೂ ಇಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಅಲ್ಲ, ಫ್ಯಾಮಿಲಿ ಆದ್ಮೇಲೆ ಎಷ್ಟು ಕಷ್ಟ ಆಗುತ್ತೆ. ಅವ್ರದ್ದು ಒಂದು ಸಪೋರ್ಟ್ ಇಲ್ಲಾಂದ್ರೆ ನಮ್ಗೆ ಮಾಡ್ಲಿಕ್ಕೆ ಕಷ್ಟ, ಏನಾಗ್ಲಿ ಅದು. ಸೊ ಅವ್ರು ತುಂಬಾ ಸಪೋರ್ಟ್ ಮಾಡಿದ್ರು. ಅವರು ಶೂಟ್ ಮಾಡ್ತಾರೆ ಕೆಲವೊಮ್ಮೆ, ಈ ವಿಡಿಯೋ ಕೂಡ ಅವರೇ ಶೂಟ್ ಮಾಡ್ತಾರೆ. ನೋಡಿ, ಅಂತ ವೈಫ್ ಸಿಗ್ಬೇಕಲ್ಲ ಎಲ್ಲರಿಗೂ. ಸೊ ಅಂದ್ರೆ ಒಂದು ಮನುಷ್ಯನಿಗೆ ಯಾವುದೊಂದು ಇಂಟ್ರೆಸ್ಟ್ ಇರುತ್ತೆ, ಅದು ಮಾಡ್ಲಿಕ್ಕೆ ನಿಮ್ಗೆ ಸಪೋರ್ಟ್ ಕೊಡುವವರು ಬೇಕು, ಇಲ್ಲಾಂದ್ರೆ ನಿಮ್ದು ಶಟರ್ ಆಗುತ್ತೆ. ಅದು ಒಂದು ಮನಸ್ಸು ಮತ್ತೆ ನಿಮ್ಗೆ ವಾಪಸ್ ಅದನ್ನು ತರಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಅದೆಲ್ಲ ಆಯ್ತು, ಚಾನಲ್ ಆಯ್ತು, ಒಂದು ವಿಡಿಯೋ ಹಾಕಿದಪ್ಪ. ಈಗ ನಾನು ಏನ್ ಮಾಡುದು, ವಿಡಿಯೋ ಅಂದ್ರೆ ನಾನು ಫಸ್ಟ್ ಎಣಿಸಿದೆ, ಈ ವಿಡಿಯೋ ಮಾಡಿಗೆ ಚಾನಲ್ ಅಂದ್ರೆ ಹೆಸರು ಬೇಕಲ್ಲ, ಹೆಸರು ಬೇಕು. ಯಾವ್ದು ಹೆಸರು ಹಾಕುದು? ಒಂದು 2-3 ಜನರು ಕೇಳಿದೆ, ನಮ್ಮ ಅಣ್ಣ ಕೇಳಿದೆ, ನಮ್ಮ ಫ್ರೆಂಡ್ಸ್ ಎಲ್ಲ ಕೇಳಿದೆ. ಸೊ ಅವ್ರು ಬೇರೆ ನಮ್ಮದು ಹೆಸರು ಕೊಟ್ರು. ಮತ್ತೊಬ್ರು ಕೇಳಿದೆ, ನಮ್ಮ ಗುರು ಮಿಸ್ಟರ್ ವಾಲ್ಟರ್ ನandalike, ನಿಮ್ಗೆಲ್ಲ ಗೊತ್ತಿದೆ, ಅವರಿಗೆ ರೀಚ್ ಆದ. ಅವರು ನಮ್ಮ ಕ್ಲೋಸ್ ಫ್ರೆಂಡ್ ಅವರು
ಆದ್ರೆ ಆ ಟೈಮಲ್ಲಿ ನನಗೆ ಯಾರಿಗೆ ಕೇಳೋದು ಏನು ಮಾಡೋದು ಅಂತ ಗೊತ್ತಾಗಿಲ್ಲ. ಹೀಗೆ ದುಬೈಲಿ ಈ ಕೆನಡಾದಲ್ಲಿ ತುಂಬಾ ಜನ ಕೇಳಿದೆ, ಅವರು ಒಂದು ಬೇರೆ ಬೇರೆ ಕೊಟ್ಟರು ಹೆಸರು. ಮತ್ತೆ ವಾಲ್ಟರ್ ನandalike ಸರ್ಗೆ ಕೇಳಿದೆ, ಸರ್ ಹೀಗೆ ಇದೆ ಏನು ಮಾಡೋದು? ಅವರೊಂದು ಹೆಸರು ನೋಡಿದ್ರು, ಹೀಗೆ ಮಾಡಪ್ಪ, ಇದನ್ನು ಹಾಕ್ಬಿಡು ಅಂತ. ಸೊ ಟುಡೇ ಐ ಹ್ಯಾವ್ ಟು ಟೆಲ್, ಬಿಕಾಸ್ ಆಫ್ ವಾಲ್ಟಿ ಈ ಚಾನಲ್ ಹೆಸರು ಅವರೊಂದು ಕೊಟ್ಟಕ್ಕೆ ಅವರಿಗೆ ಥ್ಯಾಂಕ್ಸ್. ಕೆನರಾ ಟು ಕೆನಡಾ ಈ ಚಾನಲ್ ಹೆಸರು ಕೊಟ್ಟರು ವಾಲ್ಟರ್ ನandalike. ಈಗ ಒಂದಿತ್ತು ನನಗೆ ಹೆಸರು ಹೇಗೆ ಮಾಡೋದು, ಹೌ ಟು ಪ್ರಿಂಟ್ ದಟ್ ನೇಮ್, ಒಂದು ಡಿಜಿಟಲ್ ವಿಡಿಯೋಸ್ ಮಾಡುದಾ ಅಲ್ಲ ಹೆಸರು ಹಾಕುದಾ ಅಂತ. ಆಗ ನಮ್ಮ ಫ್ರೆಂಡ್ ಮಗ ಇದ್ದಾನೆ ಕ್ಲೀವ್ ಫೆರ್ನಾಂಡಿಸ್ ಅಂತ, ಏನ್ ಮಾಡ್ತಾರೆ ಅಂದ್ರೆ ಈ ಡಿಸೈನ್ಸ್ ಅಬೌಟ್ ದ ನೇಮ್ ಡಿಸೈನ್ ಆಗಲಿ, ನಿಮ್ಮ ಯೂಟ್ಯೂಬ್ಸ್ ಆಗಲಿ, ಮೂವಿ ರಿಲೀಸ್ ಆಗಲಿ, ಅಲ್ಲ ನಿಮ್ದು ಸಣ್ಣ ಸಣ್ಣ ವಿಡಿಯೋಸ್, ಸಾಂಗ್ ವಿಡಿಯೋಸ್ ಆಗಲಿ, ಅದಕ್ಕೆಲ್ಲ ಅವರು ಈ ಕ್ರಿಯೇಷನ್ಸ್ ಮಾಡ್ತಾರೆ. ನಾನು ಹಾಕ್ತೇನೆ ಇಲ್ಲಿ ಕೆಳಗಡೆ, ನನ್ನ ಯೂಟ್ಯೂಬ್ ಅಲ್ಲಿ ಹಾಕ್ತೇನೆ. ಅವ್ರಿಗೆ ರೀಚ್ ಮಾಡಿ, ಯಾರಾದ್ರೂ ಒಂದು ಡಿಜಿಟಲ್ ಇದು ಮಾಡಬೇಕು, ವಿಡಿಯೋ ಮಾಡಬೇಕು, ಹೆಸರು ಮಾಡಬೇಕು, ಅಲ್ಲದ ಲೋಗೋಸ್ ಮಾಡಬೇಕು, ವೆರಿ ವೆಲ್ ಪ್ರೊಫೆಷನಲ್, ಒಳ್ಳೆಯ ಹುಡುಗ. ಇಲ್ಲ ಕೆನಡಾದ ಲೋಗೋನು ಅವರು ಮಾಡಿದ್ದಾರೆ, ಕ್ಲೀವ್ ಫೆರ್ನಾಂಡಿಸ್. ಥ್ಯಾಂಕ್ ಯು ಕ್ಲೀವ್. ಈ ವಿಡಿಯೋವನ್ನು ನಾನ್ ಸ್ಟಾಪ್ ವಿಡಿಯೋ ಮಾತಾಡಿದ್ದೇನೆ ನಾನು. ಸೊ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ. ಆಗ ಹೇಳಿದ್ದೆ ನಾನು, ನಮ್ದು ಕೆನರಾ ಟು ಕೆನಡಾ ಅಫಿಷಿಯಲ್ ಆಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ, ನಾನು ಅಲ್ಲಿ ಮೆಸೇಜ್ ಅಲ್ಲಿ ಕೆಳಗೆ ಆಗುತ್ತೇನೆ. ಟಿಕ್ ಟಾಕ್ ಅಲ್ಲಿ ಇದೆ ನಾನು. ಸೊ ಅವಾಗೆಲ್ಲ ಕಾಮಿಡಿ ತುಳು ಜಾಸ್ತಿಯಾಗಿ ನಮ್ದು ತುಳು ಲಾಗ್ಸ್ ರೀಲ್ಸ್ ಎಲ್ಲ ಮಾಡ್ತಾ ಇರ್ತೇನೆ. ತುಂಬಾ ಜನ ನನಗೆ ಸಪೋರ್ಟ್ ಮಾಡಿದ್ದಾರೆ, ಕಮೆಂಟ್ಸ್ ಮಾಡಿದ್ದಾರೆ, ಥ್ಯಾಂಕ್ಸ್ ಹೇಳಿದ್ದಾರೆ. ಮಾಡ್ತಾ ಇರಿ ಸರ್, ಈ ನಿಮ್ದು ವಿಡಿಯೋ ಒಳ್ಳೇದಾಗುತ್ತೆ ಅಂತ. ನನ್ನ ಟಿಕ್ ಟಾಕ್ ಗಲ್ಫ್ ನಲ್ಲಿ ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ. ಸೊ ಅವರೆಲ್ಲ ಒಂದು ಮೋಟಿವೇಶನ್ ಮಾಡ್ತಾರೆ, ಫ್ಯಾಮಿಲಿ ಮೋಟಿವೇಶನ್ ಮಾಡ್ತಾರೆ. ಇನ್ನೊಮ್ಮೆ ಎಂಡ್ ಮಾಡುವ ಮೊದಲು, ಯಾರು ಕೆನರಾ ಟು ಕೆನಡಾ ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯಮಾಡಿ ಮಾಡಿ, ಮತ್ತೆ ನಿಮ್ಮ ಸಪೋರ್ಟ್ ಬೇಕು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇಷ್ಟುವರೆಗೆ ನನ್ನನ್ನು ಪೇಷನ್ಸ್ ಅಲ್ಲಿ ವಾಚ್ ಮಾಡೋದಕ್ಕೆ ತುಂಬಾ ಥ್ಯಾಂಕ್ಸ್. ಮತ್ತೆ ನನ್ನ ವೈಫ್ಗೂ ತುಂಬಾ ಥ್ಯಾಂಕ್ಸ್, ಇಷ್ಟುವರೆಗೆ ಕೂತ್ಕೊಂಡು ವಿಡಿಯೋ ಮಾಡಿದಕ್ಕೆ ತುಂಬಾ ಥ್ಯಾಂಕ್ಸ್. ಸೊ ನಿಮ್ದು ಕಮೆಂಟ್ಸ್, ಏನಾದ್ರೂ ಕಮೆಂಟ್ಸ್ ಇದ್ರೆ ಕಮೆಂಟ್ಸ್ ಹಾಕಿ. ನನ್ನ ಫ್ರೆಂಡ್ಸ್ ತುಂಬಾ ಜನ ಇದ್ದಾರೆ. ಸೊ ಒಂದು ಫೀಡ್ಬ್ಯಾಕ್ ಕೊಡಿ, ಕಮೆಂಟ್ ಕೊಡಿ. ಏನಾದ್ರು ನಿಮ್ಗೆ ಯಾವ ಟೈಪ್ ವಿಡಿಯೋ ಬೇಕು, ಯಾವ ಇನ್ಫಾರ್ಮೇಟಿವ್ ವಿಡಿಯೋ ಬೇಕು ಕೆನಡಾದ ಬಗ್ಗೆ, ಖಂಡಿತವಾಗಿ ಪ್ರಯತ್ನ ಇದೆ. ಸೊ ನೀವು ಮಾತಾಡಿದ್ರೆ, ನೀವು ಹೇಳಿದ್ರೆ ನನಗೆ ಡೆಫಿನೆಟ್ಲಿ ಅದು ಮೆಸೇಜ್ ರೀಚ್ ಆಗುತ್ತೆ, ನಾನು ವಿಡಿಯೋ ಮಾಡ್ತೇನೆ. ಎಂಡ್ ಮಾಡುವ ಮೊದಲು ಇನ್ನೊಂದು ಹೇಳಲಿಕ್ಕೆ ಬಯಸ್ತೇನೆ, ಯಾಕಂದ್ರೆ ನನಗೆ ಸಪೋರ್ಟ್ ಮಾಡಿದರು ಇಷ್ಟುವರೆಗೆ. ಈ ಕೆನಡಾ ಅಂದ್ರೆ ಒಂದು ಯೂಟ್ಯೂಬ್ ಚಾನಲ್ ಮಾಡೋದು ಅಂದ್ರೆ ಒಂದು ಕಷ್ಟ, ಅದಕ್ಕೆ ಒಂದು ಜನ ಬೇಕಾಗುತ್ತೆ, ಸಪೋರ್ಟ್ ಬೇಕಾಗುತ್ತೆ. ಊರಲ್ಲಿ ಆಗಲಿ, ದುಬೈಯಲ್ಲಿ ಇರುವಾಗಲೂ ಆಗಲಿ, ಇಲ್ಲಿ ನನಗೆ ಮಾತಾಡಿದಾಗೆ ಇಲ್ಲಿ ಕೆನಡಾದಲ್ಲಿ ಸ್ಪೆಷಲಿ ನನ್ನ ಫ್ರೆಂಡ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಡೆಫಿನೆಟ್ಲಿ, ಇಲ್ಲಾದ್ರೆ ನಾನು ಈ 1-2 ವಿಡಿಯೋ ಮಾಡಿ ಬಂದ್ ಮಾಡ್ತಿದ್ದೆ, ಯೂಟ್ಯೂಬ್ ಬೇಡ ಮಾರ ಏನು ಬೇಡ ಅಂತ. ಅದೊಂದು ಅವ್ರದ್ದೊಂದು ಸಪೋರ್ಟ್, ಅದು ಎನ್ಕರೇಜ್ಮೆಂಟ್ ಇದ್ದರಿಂದ ನಾನು ಇವತ್ತು ಇಷ್ಟು ವಿಡಿಯೋ ಮಾಡ್ಲಿಕ್ಕೆ ನನಗೆ ಒಂದು ಅವಕಾಶ ಆಯ್ತು. ಇನ್ನೊಮ್ಮೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಸೊ ಥ್ಯಾಂಕ್ ಯು ಆಲ್ ಆಫ್ ಯು ವ್ಯೂವರ್ಸ್, ಫಾಲೋವರ್ಸ್, ದೋಸ್ ಹೂ ಆರ್ ವಾಚಿಂಗ್. Thank you so much for watching, and stay safe, stay healthy. Bye for now.